ಹರೇಕಳ ಹಜಬ್ಬ. ಶಿಕ್ಷಣ ಗಂಗೆಯ ಕೊರತೆಯಿದ್ದ ಕುಗ್ರಾಮಕ್ಕೆ ಶಾಲೆಯನ್ನ ತಂದು ವಿದ್ಯಾದೇಗುಲ ನಿರ್ಮಿಸಿದ ಈ ಶಿಕ್ಷಣ ಭಗೀರಥ ಅಕ್ಷರ ಸಂತನ ಪರಿಚಯ ಯಾರಿಗಿಲ್ಲ ಹೇಳಿ? ಒಂದು ಕಡೆಯಿಂದ ಕಿತ್ತು ತಿನ್ನುವ ಬಡತನ, ಮತ್ತೊಂದೆಡೆಯಿಂದ ಕಿತ್ತಳೆ ಹಣ್ಣು ಮಾರಾಟ ಮಾಡಿಯೇ ಸಾಗಬೇಕಿರುವ ಜೀವನ. ಶಾಲೆಯೇ ನನ್ನುಸಿರು ಎಂದು ಬದುಕಿರುವ ಈ ಅಕ್ಷರ ಸಂತನ ಮೂಲಕ ಮಂಗಳೂರು ತಾಲೂಕಿನ ಹರೇಕಳ ನ್ಯೂ ಪಡ್ಪುವಿನ ಅದೆಷ್ಟೋ ಮಕ್ಕಳು ವಿದ್ಯೆಯ ಬೆಳಕು ಕಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಹರೇಕಳ ಗ್ರಾಮದ ಬಿಪಾತುಮ್ಮ ಮತ್ತು ಕುಟ್ಟಿಮಕ್ಕ ದಂಪತಿಯ ಪುತ್ರ ಈ ಹರೇಕಳ ಹಾಜಬ್ಬ. ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ಶಾಲೆಯಿಂದ ಹಾಜಬ್ಬರನ್ನ ವಂಚಿತರನ್ನಾಗಿಸಿತು. ಮುಂದಕ್ಕೆ ಜೀವನ ನಿರ್ವಹಣೆಗೆ ಹಾಜಬ್ಬರು ಕಂಡುಕೊಂಡಿದ್ದು ಕಿತ್ತಳೆ ಮೂಸುಂಬಿಯನ್ನ ಬುಟ್ಟಿಯಲ್ಲಿ ಹಿಡಿದು ಮಾರಾಟ ಮಾಡುವ ಕಾಯಕವನ್ನ. ಮಾತನಾಡುವುದಕ್ಕೆ ಕೇವಲ ತುಳು ಮತ್ತು ಬ್ಯಾರಿ ಭಾಷೆ ಅಷ್ಟೇ ಗೊತ್ತಿದ್ದ ಹಾಜಬ್ಬ ಅವರು ಒಂದು ದಿನ ಹಣ್ಣು ಮಾರಾಟ ಮಾಡ್ತಾ ಇದ್ದಾಗ ಒಂದು ದಿನ ವಿದೇಶಿ ಜೋಡಿಯೊಂದು ಬಂದು ಇಂಗ್ಲಿಷ್ನಲ್ಲಿ ಹಣ್ಣಿನ ದರ ಎಷ್ಟು ಅಂತ ಕೇಳುತ್ತೆ. ಭಾಷೆ ಗೊತ್ತಿರದ ಹಾಜಬ್ಬ ಈ ಸಂದರ್ಭದಲ್ಲಿ ನಿರುತ್ತರರಾಗಿ ಮುಜುಗರಕ್ಕೆ ಒಳಗಾಗ್ತಾರೆ. ಅಂದೇ ಹಾಜಬ್ಬರೊಳಗಿನ ಅಕ್ಷರ ಸಂತ ಜಾಗೃತನಾಗ್ತಾನೆ. ತನ್ನ ಊರಿನಲ್ಲಿ ಶಾಲೆಯನ್ನ ಕಟ್ಟಿಸಿ ಮಕ್ಕಳು ಇಂಗ್ಲಿಷ್ ಸಹಿತ ಉನ್ನತ ಶಿಕ್ಷಣ ಕಲಿಯಬೇಕು ಎನ್ನುವ ಕನಸಿನ ಕಿಡಿ ಅಂದೇ ಆ ಸಂತನೊಳಗಡೆ ಹುಟ್ಟಿಕೊಳ್ಳುತ್ತದೆ. ಅಂದಿನಿಂದಲೇ ಪ್ರಯತ್ನ ಆರಂಭಿಸಿದ ಹಾಜಬ್ಬರು ಅಲೆಯದ ಸರ್ಕಾರಿ ಕಚೇರಿಗಳಿಲ್ಲ. ಧರಿಸಿದ ದಿರಿಸಿನಿಂದಲೇ ಹಾಜಬ್ಬರನ್ನ ಅಳೆದ ಸರ್ಕಾರಿ ಅಧಿಕಾರಿಗಳು ಇನ್ನಿಲ್ಲದಂತೆ ಅವರನ್ನ ಅಲೆದಾಡಿಸುತ್ತಾರೆ. ಕೊನೆಗೆ ಜನಪ್ರತಿನಿಧಿಗಳ ಸಹಕಾರದಿಂದ ಪ್ರಾಥಮಿಕ ಶಾಲೆಗೆ ಜಿಲ್ಲಾ ಪಂಚಾಯತ್ ಅನುಮತಿ ಕೊಟ್ಟಿದ್ದು ಅದರಂತೆ 1999 ಜೂನ್ 6ರಂದು ನ್ಯೂ ಪಡ್ಪು ಗ್ರಾಮದ ತ್ವಾಹಾ ಮಸೀದಿಯ ಮದ್ರಸಾ ಕಟ್ಟಡದಲ್ಲಿ ತಾತ್ಕಾಲಿಕವಾಗಿ ಪ್ರಾಥಮಿಕ ಶಾಲೆ ಆರಂಭಗೊಳ್ಳುತ್ತೆ. ಅಷ್ಟಕ್ಕೆ ಸುಮ್ಮನಾಗದ ಹಾಜಬ್ಬರು ತಾನು ಕಿತ್ತಳೆ ಮಾರುತ್ತಲೇ ಮಧ್ಯಾಹ್ನದ ಊಟವನ್ನ ಬಿಟ್ಟು ಹೊಟ್ಟೆಯ ಹಸಿವು ಕಟ್ಟಿ ಸಂಗ್ರಹಿಸಿದ 25,000 ರೂಪಾಯಿಗಳನ್ನು ಹಿಡಿದುಕೊಂಡು ಗ್ರಾಮದಲ್ಲಿದ್ದಂತಹ ಅತಿಕ್ರಮಣಕ್ಕೆ ಒಳಗಾಗಿದ್ದ ಸರ್ಕಾರಿ ಜಾಗವನ್ನ ಬಿಡುಗಡೆ ಮಾಡಿಸಿ ಶಾಲೆಯೊಂದನ್ನ ಆರಂಭಿಸುತ್ತಾರೆ. ಇದೇ ವೇಳೆ ಹಾಜಬ್ಬರು ತಮಗೆ ಸಿಕ್ಕ ಪ್ರಶಸ್ತಿ ಬಹುಮಾನಗಳ ಹಣವನ್ನೆಲ್ಲ ಸುರಿದು ಶಾಲೆಗೆ ಬೇಕಾದ ಮೈದಾನ ಸಹಿತ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಸಿಕೊಳ್ತಾರೆ. ಶಾಲೆಯ ಮೆಟ್ಟಿಲೆರದೆ ಬೀಡಿ ಸುತ್ತಿ ಕಿತ್ತಳೆ ಮೂಸುಂಬಿ ಮಾರಾಟ ಮಾಡ್ತಾ ಇದ್ದ ಹಾಜಬ್ಬರ ಜೀವನಗಾಥೆ ಇಂದು ಮಂಗಳೂರು, ಹಂಪಿ ಸಹಿತ ಅನೇಕ ವಿಶ್ವವಿದ್ಯಾನಿಲಯಗಳ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪಠ್ಯ ಆಗಿದೆ. ಇಂತಹ ಮೇರುಚೇತನ ಇಂದು ಅತಿಥಿಗಳಾಗಿ ನಮ್ಮ ಜೊತೆಗಿರೋದು ನಮಗೆ ಹೆಮ್ಮೆ, ನಮಗೆ ಗೌರವ. ತಮ್ಮ ವಿದ್ಯಾಭಿಮಾನಕ್ಕೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತಾ V4 ನ್ಯೂಸ್ 24/7 ವತಿಯಿಂದ ಗೌರವ ಆದರಪೂರ್ವಕವಾಗಿ ಮಾಸ್ಟರ್ ಭವಾನಿ ಶಂಕರ್ ಕುಂದರ್ ಸ್ಮರಣಾರ್ಥ ಸಾಧನಾ ಪ್ರಶಸ್ತಿಯನ್ನ ಅರ್ಪಿಸ್ತಾ ಇದ್ದೇವೆ. ಸ್ವಾಭಿಮಾನ ನನ್ನ ಪ್ರಾಣ ಪ್ರಯಾಣ ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಸಂತೋಷ ಆಗ್ತಿದೆ. ಕುತ್ತಾರೆ ಈ ಭಜನಾ ಮಂದಿರ ಕುತ್ತಾರೆ ಭಜನಾ ಮಂದಿರ ಈ ಗೌರವಾನ್ವಿತ ಇಂದ ಪೂರ ಇಂದ ಅಧ್ಯಕ್ಷರು ಸದಸ್ಯರು ಮತ್ತು ಇವು ಈ ಭಜನಾ ಮಂದಿರ ಎತ್ತು ಈ ಅಂಗನವಾಡಿ ಜನಂಡು ಇವರೇ ಪೂರ ಸೊನ್ನೆ ತಂಬ ಒಂದು ಎಂಕು ಕುತ್ತಾರೆ ಈ ಭಜನಾ ಮಂದಿರ ಇನಿತ್ತ ಒಂಜಿ ಲೇಸಡ್ ಏನನ್ನು ಇಡೀ ಮಾಗಣನೆ ತೆರಪಾದ ಕೊರೋಣ ಈ ಆಡಳಿತ ಮಂಡಳಿಗೆ ಯಾನು ಬೊಕ್ಕಲೊಂಜಿ ಸೊನ್ನೆ ಬಂದವಲ್ಲ ಆಂಡ ದೇವರ ಸುಖ ಸಂಪತ್ತು ಆಯುಸ್ ಕೊರಡು ಬೊಕ್ಕ ಏನನ್ನು ಒಂಜಿ 15 ದುಂಬ B4 ನ್ಯೂಸ್ ಏನಂಜಿ ಬಸ್ಸಿಟ್ಟು ತಿಕ್ಕಿಯಾರೆ. ಅಜಬ್ಬ ನಾನು ಪರಿಚಯ ಮಾಡ್ತುಕೊಂಡು ಭಾರಿ ಸಂತೋಷ ಅಂಡು ಅರಣ ಇತ್ತೆ ಇನ್ನಿಲ್ಲ ಫೋನ್ ಮಾಡ್ತಾ ತೋಜಿನಿ ಅಂಕ ಬಸ್ಸಿಟ್ಟು ಏನೊಂಜಿ ಮಸೀದಿರಿತ್ತೆ ಅಂಡ ಇನಿ ಸಂದರ್ಭಡು ಇನಿ ಇನ್ನೇನು ತೂಣಗ ಭಾಳ ಸಂತೋಷ ಆಪುಂಡು. ಅಜ್ಜಬ್ಬ ಅಂಜಿ ಅಕ್ತಿ ಬಡತನ ಪುಟ್ಟಿದನೆ ಏನಂಜಿ ದಾಲ ಎನ್ನ ಅಪ್ಪೆ ಎನ್ನ ಅಮ್ಮೇರು
ಬತ್ತೋಬೋದು ಜೀವ ಸಾಯಿನ 955 ಎನ್ನ ಜೀವನ ಅಂಚೆತ್ತಂಡು ಅಂಡ ಇನಿ ಎನ್ನಕ್ಕೆ ಈ ಕುತ್ತಾರ ಭಜನ ಮಂದಿರ ಆಡಳಿತ ಮಂಡಳಿ ಎಂಜಿ ಕೊರೋನಾ ಸಂತೋಷ ನಿಖಲಿ ಯಾನು ಪೂರೆಗಳ ದೇವರ ಸುಖ ಸಂಪತ್ತು ನಿಮಗೆ ನಿಮ್ಕಲ್ನ ದೀರ್ಘಕಾಲ ಆಯ್ಸಿ ಕೊರಾಡು ನಟ್ಟೊಂದು ಎನಿಕೆ ಅವಕಾಶ ಕೊಟ್ಟನೆ ಮತ್ತು ಒಕ್ಕಳಂಜಿ ಧನ್ಯವಾದ ಬರಲ್ಲ ಇಷ್ಟ ಆದರೆ ಒಂಜಿ ಪನ್ನೀರು ಇಷ್ಟಪಡ್ತೆ ಯಾನು ಇನಿ ಇತ್ತ ಎನ್ನ ಗೆಳೆಯರು ಪೂರ ಪಂಡ್ಯರೆ ಆಜಪ್ಪ ಪದ್ಮಶ್ರೀ ಪ್ರಶಸ್ತಿ ಕೋರಿದ್ದಾರಂತೆ ಭಾರತ ಸರ್ಕಾರ ಎನ್ನನ್ನು ಈ ಬಡವನ ಲೆಕ್ಕ ಮಾಡ್ತಾನೆ ಎನ್ನ ಪ್ರಧಾನಮಂತ್ರಿ ಯೋಜನೆ ಎನ್ನನ್ನು ಲೆಕ್ಕ ಮಾಡ್ತಾನೆ ನನ್ನ ಎನ್ನ ಲೋಕಸಭೆ ಸದಸ್ಯರು ಎನ್ನ ಆಯ್ಕೆ ಮಾಡ್ತಾನೆ ಅವನಿಗೆ ನಳಿನ್ ಕುಮಾರ್ ಕಟೀಲ್ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬೊಕ್ಕ ಎನ್ನ ಕ್ಷೇತ್ರ ಏನು ಉಲ್ಲಾಲ ಕ್ಷೇತ್ರ ಈಟಿ ಕಾದರ್ನ ಅವರ ಕ್ಷೇತ್ರ ಏನು ದಾನ ಪಣದು ಗೊತ್ತಾಪಜಿ ಅಂಡ ಎನ್ನ ಬಡತನ ತೂದು ಈ ಭಾರತ ಸರ್ಕಾರ ಹೆಂಗೆ ಈ ಪ್ರಕಟ ಮಾಡ್ತಾನೆ ಏನು ಈ ಸರ್ಕಾರ ಕೂಡ ತಲ ಒಂದು ಭಾರತ ದೇಶಕ್ಕೆ ಏನನ್ನು ದೋಕೋ ಲೋತೋ ತೋಜಿಂದ ಕೊತ್ತನ ಎನ್ನ ಮಾಧ್ಯಮ ಮಿತ್ರರಿಗೆ ಎನ್ನ ದೂರದರ್ಶನ ಬರೀನಾರು ಎತೋ ಜನವಿಲ್ಲರಿ ಯಾನು 1 ರೂಪಾಯಿ ಜನರ ಕೈಗೆ ಲಕ್ಷ ಕಟ್ಲ ಕೊರಲ ಜನವಿಲ್ಲರಿ ಯಾನು ಈ ಕುರರು ವಾರ್ಜಿ ಮಾಡ್ತಿದ್ದ ದಿನದಪ್ಪಣ ಬಡ ಚುಡುಕಡು ಪಣಪುಣ 2004 ಸೆಪ್ಟೆಂಬರ್ 15 ತಾರೀಕು ಏನನ್ನು ವಸಂತಿಕಾಂತ ಪತ್ರಿಕೆ ಬೆಳಕು ತಂದನು 5 ಬೊಕ್ಕ ಕನ್ನಡ ಬಣ್ಣ ಪಬಾವುಡು ವರ್ಷದ ಅಕ್ತಿ ಮಾಡ್ತಂಡು ಅಂಡ್ ಇನಿ ಕೂಡಲ ನಾನು ಇನಿ ಸಾಂಡಲ ಒಂಜಿ 11 ಗಂಟೆ 16 ಗಂಟೆಗೆ ಒಂಜಿ ಕರ್ನಾಟಕದ ಶಿಕ್ಷಣ ಸಚಿವರು ಒಂಜಿ ಸಾಲಿಗೆ ಬೆಟ್ಟು ಇನಿಲ ಕೊಡ್ದಿರ್ತಾರೆ ಈ ದಯಪಂಡು ಬರ್ಕೊಂಡ್ರೆ ಇಂದು ಈ ಸಂದರ್ಭದಲ್ಲಿ ಏನು ಮಾಗಣ ಹೇಳ್ತಾವೆ ಇನಿಕ್ಕೆ 2ನೇ ಸರ್ತಿ ಈ ಅರೆಕಲ ಸರ್ಕಾರಿ ಶಾಲೆಗೆ 2ನೇ ಸರ್ತಿ 2009 ಕೂಡ ಶಿಕ್ಷಣ ಸಚಿವರು ಭೇಟಿಗೋರು ಇನಿ ಕಾಂಡ 16 ಗಂಟೆ 35 ನಿಮಿಷಕ್ಕೆ ಎಂಕಲ್ನ ಕರ್ನಾಟಕದ ಇತ್ತು ಗೌರವಾನ್ವಿತ ಶಿಕ್ಷಣ ಸಚಿವರು ಭೇಟಿಗೋರ್ನ ಶಾಲೆ ಇತ್ತು ನಾನು ಪಂಡ್ಬಾಯಿ ನಿಖಲ ಬಂಧುಗಳೇ ಕೈಗೊಂಡು ಅಂಡ ಎನಕ್ಕೆ ಭಾಳ ಸಂತೋಷ ಮಣ್ಣು ಎನ್ನಂತಾನ ಬಡತನಾಡು ಈ ಭಜನ ಮಂದಿರ ಆಡಳಿತ ಮಂಡಳಿ ಈ ಸದಸ್ಯರಿಗೆ ನಾನು ಮಕ್ಕಳನ್ನು ಸಣ್ಣ ತಂದ ಎಂಗೆ ಅವಕಾಶ ಕೊಡನೆ ಎನ್ನ ದೂರ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಥ್ಯಾಂಕ್ ಯು ಸರ್.